ನಮ್ಮ ಕುಟುಂಬ, ನಮ್ಮ ತಂದೆ ಸ್ವತಂತ್ರ ಹೋರಾಟಗಾರರು. ನಮ್ಮ ಕುಟುಂಬದಲ್ಲಿ ಈ ಥರ ಘಟನೆ ಯಾವುದೂ ನಡೆದೇ ಇಲ್ಲ. ಇವತ್ತು ನಾವು ತುಂಬ ದುಃಖದಲ್ಲಿದ್ದೀವಿ. ನಾವೆಲ್ಲರೂ ಸಹ ಈಗ ಸೀನಿಯರ್ ಸಿಟಿಜನ್ನು ಹಿರಿಯರಾಗಿದ್ದೀವಿ. ಈ ಘಟನೆ ನಡೆದಾಗ ನಮಗೆಲ್ಲರಿಗೂ ದಿಗ್ಭ್ರಮೆ ಆಯಿತು. ಜೊತೆಗೆ ಏನು ಅಳಿಯ ಕಾರ್ತಿಕ್ ಭಟ್ ಇದ್ದಾರೆ ಅವ್ರ ಬಗ್ಗೆ ಸಹ ನನಗೆ ಒಳ್ಳೆಯ ಅಭಿಪ್ರಾಯ ಇದೆ. ನಮ್ಮ ಕುಟುಂಬದಲ್ಲೂ ಸಹ ಎಲ್ಲರಿಗೂ ಕಾರ್ತಿಕ್ ಭಟ್ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ. ಒಳ್ಳೆಯ ಹುಡುಗ. ಅವನಿಗೆ ಆ ರೀತಿ ಕಠೋರವಾದ ಮನಸ್ಸಿನ ಹೃದಯ ಇರಲೇ ಇಲ್ಲ. ಅವನು ಯಾವುದೇ ಕಾರಣದಿಂದ ಮಗುವನ್ನಾಗಲಿ ಮತ್ತು ಹೆಂಡತಿನಾಗಲಿ ದ್ವೇಷ ಮಾಡೇ ಇಲ್ಲ. ಪ್ರೀತಿಯಿಂದ ನೋಡ್ಕೊತಾ ಇದ್ದ. ಇವರು ಪ್ರೀತಿಯಿಂದ ಮಗು ಮತ್ತು ಹೆಂಡತಿ ಇದ್ದರು. ಇದು ಎಲ್ಲರಿಗೂ ಶಿವಮೊಗ್ಗ ನಗರದಲ್ಲಿ ನಮಗೆಲ್ಲರಿಗೂ ಗೊತ್ತಿರೋವಂಥ ವಿಷಯ. ಮೊನ್ನೆ ಸಹ ದಸರಾ ಹಬ್ಬದಲ್ಲಿ ಬಂದಾಗ ಚೆನ್ನಾಗೇ ಇತ್ತು. ಈಗಲೂ ಸಹ ಮೊನ್ನೆ ದೀಪಾವಳಿ ಆಚರಣೆ ಮಾಡಿದ್ದಾರೆ. ಮನೆಯಲ್ಲಿ ಗಲಾಟೆ ಮಾಡ್ತಾರೆ ಅಂತೇಳಿ ಮಗುನ ಬೀಚ್ ಹತ್ರ ಕರ್ಕೊಂಡೋಗಿ ಪಟಾಕಿ ಎಲ್ಲ ಹೊಡೆಸಿ ಸಂಭ್ರಮಿಸ್ಕೊಂಡು ಅದನ್ನು ವಿಡಿಯೋ ಮಾಡಿ ಅದನ್ನು ಕಳಿಸ್ಯಾರ. ನಮಗೆಲ್ಲ ಚೆನ್ನಾಗೇ ಇದ್ದಾರೆ. ಅವರಲ್ಲಿ ಹೊಂದಾಣಿಕೆಯೂ ಚೆನ್ನಾಗೇ ಇತ್ತು. ಏನಪ್ಪ ತಂದೆ ತಾಯಿಯ ಬಗ್ಗೆ ಬೇಸರ ಅದು ಯಾಕಿತ್ತು ಅನ್ನೋದು ನನಗೆ ಪೂರ್ತಿ ಗೊತ್ತಿಲ್ಲ. ಆದರೆ ಬೇಸರ ಇದೆ ಅನ್ನೋ ಮಾತನ್ನು ಹೇಳ್ತಾಯಿದ್ರಂತೆ. ಅದು ಬಿಟ್ಟರೆ ಪಾಪ ಹೆಂಡತಿ ಆದಂಥ ನಮ್ಮ ಪ್ರಿಯಾಂಕಾ ಸಹ ಅವಳ ಹತ್ರ ಅಡ್ಜಸ್ಟ್ ಆಗಿ ಜೀವನವನ್ನು ನಡೆಸ್ತಾಯಿದ್ರು. ಈಗಾಗಲೇ 17ನೇ ಇಸ್ವಿಲಿ ಮದುವೆ ಆಗಿದ್ದು 6 ವರ್ಷ ಆಯಿತು. ನಾಳೆ 14ನೇ ತಾರೀಕು ಬಂದರೆ ಅವರು ಆ್ಯನಿವರ್ಸರಿ ಆಚರಣೆ ಮಾಡಬೇಕಿತ್ತು. ಇಂಥ ಸ್ಥಿತಿಯಲ್ಲಿ ಫಸ್ಟು ನಮಗೆ ಆಕ್ಸಿಡೆಂಟ್ ಅಂತ ತಿಳಿತು. ಆಮೇಲೆ ನೋಡಿದ್ರೆ ಈ ರೀತಿ ಸುದ್ದಿವಾಹಿನಿಗಳಲ್ಲಿ ಬೇರೆ ಬೇರೆ ಥರ ಬಂತು. ಇವೆಲ್ಲ ನೋಡಿದಾಗ ನಮಗೆ ನಿಜವಾಗ್ಲೂ ಭಾಳ ಮನಸ್ಸಿಗೆ ನೋವಾಗಿದೆ. ಜೊತೆಗೆ ನಮ್ಮ ಅಳಿಯನ ಬಗ್ಗೆ ಸಹ ನಮಗೆ ತುಂಬ ಸಹಾನುಭೂತಿ ಇದೆ. ಅವನು ಕೊಲೆ ಮಾಡುವಂಥ ಕಟುಕ ಅಂತೂ ಅಲ್ಲೇ ಅಲ್ಲ. ಇದು 100ಕ್ಕೆ 100 ಸತ್ಯ. ಇದರೊಳಗೆ ಬೇರೆ ಏನೋ ನಡೆದಿದೆ ಅದನ್ನು ಮುಚ್ಚಾಕೋಕ್ಕೆ ಸಂಚನ್ನು ರೂಪಿಸ್ತಿದ್ದಾರೆ ಅನ್ನೋದೇ ನಮ್ಮ ಕುಟುಂಬದ ಒಂದು ಆರೋಪ. ಹಾಗಾಗಿ ಅವ್ರ ತಂದೆ ತಾಯಿ ಸಹ ನೊಂದಿದ್ದಾರೆ. ಜೊತೆಗೆ ಏನು ಇನ್ನೊಬ್ಬ ಇಲ್ಲಿ ಪ್ರೀತಮ್ ಅಂತ ಇದ್ದಾನೆ, ಇವನು ಟ್ವಿನ್ಸು. ಇದು ಜಾಯಿಂಟು, ಇಬ್ಬರು ಸಹ ಟ್ವಿನ್ಸು ಇದ್ದರು. ಇವನಿಗೆ ತಡ್ಕೊಳಕ್ಕಾಗ್ತಿಲ್ಲ. ಕಾರಣ ಟ್ವಿನ್ಸಾಗಿ ಒಟ್ಟಿಗೆ ಹುಟ್ಟಿ ಒಟ್ಟಿಗೆ ಬೆಳೆದಂಥವ್ರು. ಇವನು ಪ್ರೀತಮ್ ಅಂತ. ಇವನು ಸಹ ಅವಳ ಜೊತೆಗೆ ಚೆನ್ನಾಗೇ ಒಡನಾಟ ಇತ್ತು. ನಿನ್ನೆ ಸಹ ಈಗ ಒಂದೂವರೆ ತಿಂಗಳು ಕೆಳಗಡೆ ಇನ್ನೊಬ್ಬ ತಮ್ಮನ ಮಗಳು ಮದುವೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಸಹ ಗಂಡ ಹೆಂಡತಿ ಪ್ರಿಯಾಂಕಾ ಮತ್ತು ಕಾರ್ತಿಕ್ ಭಟ್ಟು ಮಗು ಎಲ್ಲರೂ ಸಹ ಬಂದಿದ್ದರು. ಎಲ್ಲರೂ ನಮ್ಮ ಕುಟುಂಬದ ಜೊತೆಗೆ ಆನಂದವಾಗಿದ್ದರು. ಅವನಿಗೆ ಆರ್ಥಿಕವಾದಂಥ ತೊಂದರೆ ಇದೆ ಅಂತೇನೋ ಸುದ್ದಿ ಮಾಡಿದ್ರು ಅಂತಾರೆ. ಅದು ಸಹ ಸುಳ್ಳು. ಯಾಕಂದರೆ ನಾನು ಕೆಲವು ಸ್ನೇಹಿತರಿಗೆ ಕೇಳಿದಾಗ ಅವರು ಅದನ್ನು ಯಾವುದನ್ನು ಸಹ ಆರ್ಥಿಕವಾದಂಥ ಕಷ್ಟ ಇದೆ ಅಂತ ಎಲ್ಲೂ ಹೇಳಿಲ್ಲ. ನಮ್ಮ ಕುಟುಂಬದಲ್ಲೂ ಹೇಳ್ಕೊಂಡಿಲ್ಲ ಅದು. ಆದರೆ ಅತ್ತೆ ಮಾವನ ಹಿಂಸೆ ತಡೆಯೋಕ್ಕಾಗ್ತಿಲ್ಲ ಅನ್ನೋದು ನನ್ನ ಮಗಳು ಅಂದರೆ ನನ್ನ ತಮ್ಮನ ಮಗಳು ಹೇಳ್ಯಾಳೆ. ಮತ್ತು ಸಹ ನಮ್ಮ ಅಳಿಯನೂ ಸಹ ಅದನ್ನು ಹೇಳ್ಯಾನೆ. ನಮ್ಮ ತಂದೆ ತಾಯಿ ಭಾರಿ ಹಿಂಸೆ ಇದೆ ಅಂತ. ಅವರ ತಾಯಿಯ ಹಿಂಸೆ ತುಂಬ ಇತ್ತು. ಮಣಿ ಅಂತ ಅವ್ರದ್ದು ಕಣ್ಮಣಿ ಅಂತ ಅವ್ರದ್ದು ತುಂಬ ಟಾರ್ಚರ್ ಕೊಡ್ತಾಯಿದ್ರು ಅಂತ. ಆದರೆ ಇವರು ಸಹ ಬೇರೆ ಮನೆ ಹುಡುಕೋಕ್ಕೋಸ್ಕರ ತುಂಬ ಕಡೆ ಸುತ್ತಾಡಿದ್ರಂತೆ, ನೋಡ್ತಾ ಇದ್ರಂತೆ. ನೋಡಿ ಬೇರೆ ಕಡೆ ಹೋಗೋಣ ಅನ್ನೋ ತೀರ್ಮಾನದಲ್ಲೂ ಇದ್ದರು. ಆದರೆ ಈ ಘಟನೆ ಒಳಗೆ ಹಿಂದೆ ಏನೋ ಒಂದು ಕೈವಾಡ ಇದೆ ಅಂತ ಮಾತ್ರ ನಮ್ಮ ಆರೋಪ ಆಗಿದೆ. ಇದನ್ನು ಪೊಲೀಸ್ ಅಧಿಕಾರಿಗಳು ಪ್ರಾಮಾಣಿಕವಾಗಿ ತನಿಖೆ ನಡೆಸಬೇಕು. ತಪ್ಪಿತಸ್ಥರ ಮೇಲೆ ಶೀಘ್ರವೇ ಕಠಿಣವಾದಂಥ ಕ್ರಮ ತಗೊಳ್ಬೇಕು. ಅವ್ರು ಏನಾದ್ರು ತಗೊಂಡಿಲ್ಲ ಅನ್ನೋ ಮಟ್ಟದಲ್ಲಿ ನಾನು ಸಹ JDS ಶಿವಮೊಗ್ಗ ಜಿಲ್ಲಾ ಉಪಾಧ್ಯಕ್ಷ ಆಗಿದ್ದೀನಿ. ಮಾಜಿ ನಗರಸಭಾ ಸದಸ್ಯನಾಗಿದ್ದೀನಿ. ಶಿವಮೊಗ್ಗ ಸಿಟಿ ಕೋಆಪರೇಟಿವ್ ಬ್ಯಾಂಕ್ 114 ವರ್ಷದ ಇತಿಹಾಸ ಇರತಕ್ಕಂಥ ಸಿಟಿ ಕೋಆಪರೇಟಿವ್ ಬ್ಯಾಂಕಿನ 5ನೇ ಬಾರಿಯ ಅಧ್ಯಕ್ಷನಾಗಿದ್ದೇನೆ. PLD ಬ್ಯಾಂಕಿನ ಮಾಜಿ ಅಧ್ಯಕ್ಷ ಇದ್ದೇನೆ. ಜೊತೆಗೆ ನನಗೆ ರಾಜಕೀಯ ಹಿನ್ನೆಲೆ ಸಹ ನನಗೆ ಇದೆ, ನಮ್ಮ ಕುಟುಂಬಕ್ಕೆ ಇದೆ. ನಾವು ಅದನ್ನು ಬಳಸೋಕ್ಕೆ ಪೊಲೀಸ್ ಅಧಿಕಾರಿಗಳು ಬಿಡಬಾರ್ದು. ಕೂಡಲೇ ಪ್ರಾಮಾಣಿಕವಾದಂಥ ತನಿಖೆ ನಡೆಸಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ನಮ್ಮ ಕುಟುಂಬದ ಪರವಾಗಿ, ಏನು ಉಪಾಧ್ಯಾಯ ಕುಟುಂಬ ಅಂತ ನಾವೇನಿದ್ದೀವಿ ಅದ್ರ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ. ಯಾಕಂದರೆ ನಮ್ಮ ಕುಟುಂಬದಲ್ಲಿ ನಡೆದಂಥ ಘಟನೆ ಇವತ್ತು ನಡೆದಿರೋದು ನಮಗೆಲ್ಲರಿಗೂ ದುಃಖದ ಸಂಗತಿ ಅಂತೇಳಿ ಈ ಮೂಲಕ ಮಾಧ್ಯಮಗಳ ಮೂಲಕ ತಿಳಿಸ್ತಿದ್ದೀನಿ. ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಮತ್ತು ಗೃಹ ಮಂತ್ರಿಗಳು
ಕೂಡಲೇ ಇದಕ್ಕೆ ಕ್ರಮ ತೆಗೆದುಕೊಳ್ಬೇಕು ಅಂಥೇಳಿ ಒತ್ತಾಯಿಸ್ತೇನೆ. ಹಾಗೂ ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಮಧು ಬಂಗಾರಪ್ಪನವ್ರಿಗೂ ಸಹ ನಾನು ಭೇಟಿಯಾಗಿ ಶಿವಮೊಗ್ಗಕ್ಕೆ ಹೋದ ನಂತರ ವಿಷಯವನ್ನು ಪ್ರಸ್ತಾವನೆ ಮಾಡಿ ಮಧು ಬಂಗಾರಪ್ಪನ ಮುಖಾಂತರ ಮತ್ತು ನಮ್ಮ ಶಿವಮೊಗ್ಗ ನಗರದ ಶಾಸಕರಾದಂಥ ಚನ್ನಬಸಪ್ಪನವರ ಮೂಲಕ ನಾನು ಒತ್ತಾಯನ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವರು ಮಾಡಿರಲಿಕ್ಕೆ ಹಾಗಾಗಿ ಯಾರು ಅಂತ ಅದು ಗೊತ್ತಿಲ್ಲ. ಅಲ್ಲಿ ಯಾವ ರೀತಿ ನಡೆದಿದೆ, ಯಾವ ಸುಪಾರಿ ಕೊಟ್ಟಿದ್ದಾರೆ ಏನೂ ಗೊತ್ತಿಲ್ಲ. ಯಾಕೆಂದರೆ ಏನು ಕಾರ್ತಿಕ್ ಭಟ್ ಅಷ್ಟು ಕಟಿಕ ಅಲ್ಲ ಅನ್ನೋದನ್ನು ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಯಾಕೆಂದರೆ ಅವನ ಹೃದಯ ನಾನು ಬಲ್ಲೆ. ಈಗ ಏನು ಮದುವೆ ಆಗಿ 6 ವರ್ಷ ಆಯಿತು, 6 ವರ್ಷದಿಂದ ಅವನ ಹೃದಯನ ಬಲ್ಲೆ. ಅವನ ಪ್ರೀತಿ, ಅವನ ವಿಶ್ವಾಸ, ಜನಗಳ ಸಾರ್ವಜನಿಕರ ಹತ್ರ ಮಾತಾಡೋ ರೀತಿ ಗೊತ್ತಾಗತ್ತೆ. ಆಮೇಲೆ ಅವನಿಗೆ ಯಾವುದೇ ದುರಭ್ಯಾಸ ಬೇರೆ ಇಲ್ಲ. ಏನೋ ಇದಪ್ಪ ದುರಭ್ಯಾಸ ಇತ್ತು ಅದಕ್ಕೆ ಹಂಗೆ ಮಾಡ್ಕೊಂಬಂದು ಆ ಟೆನ್ಷನಲ್ಲಿ ಮಾಡೋದಕ್ಕೆ ಆ ಥರದ ಅಭ್ಯಾಸಗಳು ಇಲ್ಲ. ಆಮೇಲೆ ನಮ್ಮ ಕುಟುಂಬದ ಜೊತೆಗೆ ಚೆನ್ನಾಗೇ ಇದ್ದ. ಹಾಗಾಗಿ ಅವನು ಮಗು ಹತ್ರ ಅಂತೂ ತುಂಬ ಪ್ರೀತಿಯಿಂದ ಇದ್ದ, ಹೆಂಡತಿ ಹತ್ರ ಚೆನ್ನಾಗಿದ್ದ. ಹಾಗಾಗಿ ಅವನು ಕೊಲೆ ಮಾಡೋ ಕಟುಕ ಅಂತೂ ಅಲ್ಲ. ಇಲ್ಲಿ ಬೇರೆ ಏನೋ ನಡೆದಿದೆ, ಅದು ಏನು ನಡೆದಿದೆ ಅಂತ ತನಿಖೆ ಮಾಡಿದಾಗ ಮಾತ್ರ ಸಾಧ್ಯ. ಯಾಕಂದ್ರೆ ನಾವು ಇಲ್ಲಿರಲಿಲ್ಲದಿಂದ ನಮಗೇನು ಗೊತ್ತಿಲ್ಲ. ಅದು ತನಿಖೆ ಆಗಬೇಕು, ಆಮೇಲೆ ಸತ್ಯ ಗೊತ್ತಾಗತ್ತೆ. ಆಮೇಲೆ ಒಂದೇ ಮನೆ ಒಳಗಿದ್ದು 24 ಗಂಟೆ ಆದರೂ ಅದ್ರದ್ದು ವಾಸನೆ, ಇವರಿಗೆ ವಾಸನೆ ಅಂದರೆ ಇದಲ್ಲ. ಒಟ್ಟಿನಲ್ಲಿ ಯಾಕೆ ಮಗು ಹೊರಗೆ ಬರಲಿಲ್ಲ? ಈಗ ನನಗೂ 2 ಮೊಮ್ಮಕ್ಕಳಿದ್ದಾರೆ. ಅವು ಒಂದು ದಿನ ಫೋನಲ್ಲಿ ಮಾತಾಡಲಿಲ್ಲ ಅಂದರೆ, ಅಜ್ಜ ಅಂತ ಮಾತಾಡಲಿಲ್ಲ ಅಂದರೆ, ಯಾಕೆ 2 ದಿನ ಆಯ್ತಲ್ಲ ಮಾತಾಡಲಿಲ್ಲ ಅಂತ ನನ್ನ ಮಗಳ ಹತ್ರ ಕೇಳ್ತೀನಿ. ಯಾಕಂದರೆ ನಮಗೆ ಒಂದು ಗಾದೆ ಇದೆ, ಮಕ್ಕಳಕ್ಕಿಂತ ಮೊಮ್ಮಕ್ಕಳ ಮೇಲೆ ಪ್ರೀತಿ, ಅಂದರೆ ಅಸ್ಲಕ್ಕಿಂತ ಬಡ್ಡಿ ಮೇಲೆ ಪ್ರೀತಿ ಅಂತಾರೆ. ಹಾಗೆ ನಮಗೆ ಮೊಮ್ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಎಲ್ಲರಿಗೂ. ಆಮೇಲೆ ಮೊಮ್ಮಕ್ಕಳು ನಮ್ಮ ಹತ್ರ ಅಷ್ಟು ಸಲಿಗೆ ಅಪ್ಪ ಅಮ್ಮನ ಜೊತೆಗೆ ಇರಲ್ಲ. ಈಗ ಅಜ್ಜ ಅಜ್ಜಿ ಜೊತೆಗೆ ಮೊಮ್ಮಗ ಇದ್ದಾಗ ಅಜ್ಜ ಅಜ್ಜಿ ಅವ್ರಿಗೆ ಪ್ರೀತಿ ತೋರಿಸ್ಬೇಕಿತ್ತು. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಮೊಮ್ಮಗುಗೆ 1 ದಿನವೂ ಮಾತಾಡ್ತಿರ್ಲಿಲ್ಲ ಅನ್ನೋ ಸುದ್ದಿನೂ ಇದೆ. ಅಂದರೆ ಆ ಮಕ್ಕಳ ಮೇಲೆ ಅಷ್ಟು ಕೋಪ ಇರತಕ್ಕಂಥ ತಂದೆ ತಾಯಿಗಳನ್ನು ನಾವು ಏನಂತ ಕರಿಬೇಕು ಅಂತೇಳಿ ಅನ್ಸುತ್ತೆ. ಯಾಕಂದ್ರೆ ನಮಗೆ ಯಾವುದೇ ಮಕ್ಕಳು ಎಷ್ಟೇ ಒಂದು ಭಿಕ್ಷೆ ಬಿಡ್ತಿರೋ ಸಣ್ಣ ಮಕ್ಕಳು ಕಂಡ್ರೆ ನಮಗೆ ದುಃಖ ಆಗುತ್ತೆ. ಅವಾಗ ಹೊಟ್ಟೆ ಹಸ್ತಿಲ್ಲ ಅಂದರೆ ನಮ್ಮ ಜೋಬ್ನಲ್ಲಿರೋದು ಏನೋ ಒಂದು ಕೊಟ್ಟು ಊಟ ಮಾಡಿಸ್ತೀವಿ, ತಿಂಡಿ ತಿನ್ಸಮ್ಮ ಅಂತ ಹೇಳಿ ಕಳಿಸ್ತೀವಿ, ಭಿಕ್ಷೆ ಬಿಡೋಕ್ಕೆ ಬರಲಿ ಅಥವಾ ಇನ್ನೊಂದಿರಲಿ. ಮಕ್ಕಳ ಮೇಲೆ ಸೇಡ್ ತೀರ್ಸ್ಕೊಳ್ತಾರೆ ಅಂದರೆ ಇದು ನಮಗೆ ತುಂಬ ದುಃಖ. ನಮ್ಗೆ ತಡ್ಕೊಳಕ್ಕೂ ಆಗ್ತಿಲ್ಲ, ಹೇಳೋಕ್ಕೂ ಆಗ್ತಿಲ್ಲ. ಏನೋ ನೀವು ಮಾಧ್ಯಮದವ್ರು ಹಿಡಿದಿದ್ದೀರ, ನಾವು ಹೇಳಬೇಕಾಗಿದೆ. ನಾವು ಏನೋ ಹೇಳೋದ್ರಿಂದ ಅದನ್ನು ಏನು ಮನೆ ವಿಷಯ ಈ ಥರ ಅತ್ತೆ ಮಾವ ಮೊದಲಿಂದ ಈ ಥರ ಮಾಡ್ತಾರೆ ಅಂತ ಒಂದು ಹೇಳ್ತಿದ್ವಿ. ಈಗ ನಾವು ಅದು ಕೇಳಿದರೆ ಅವಳಿಗೆ ಟೆನ್ಷನ್ ಆಗ್ತಾ, ಅವಳು ಏನೂ ಹೇಳ್ತಾ ಇರಲಿಲ್ಲ ಮನೆ ಬಗ್ಗೆ. ನಾವು ಕೇಳಲಿಕ್ಕೆ ಹೋಗ್ತಿರ್ಲಿಲ್ಲ. ಯಾಕೆಂದರೆ ಅತ್ತೆ ಮಾವನ ಹತ್ರ ಅವ್ನು ಮಾತಾಡೋದು ಯಾವಾಗ ಮಗನ ಹತ್ರ ಮಾತಾಡಿದ ಮೇಲೆ, ನಾನು ಇನ್ನು ಮಗನ ಹತ್ರ ಮಾತಾಡಿದ ಮೇಲೆ ನಾನು ಯಾಕೆ ಅವ್ರ ಹತ್ರ ಮಾತಾಡಬೇಕು ಅಂತ ಅವ್ನು ಮಾತಾಡ್ತಿರ್ಲಿಲ್ಲ. ಅದೇ ಅವ್ರ ಮಗಳು ಕಾರ್ತಿಕ್ ಅವ್ರ ಅಕ್ಕ, ಅವರೇ ಫಸ್ಟಿಂದನೂ ಮದುವೆ ಆಗಿದ್ದು. ನಾನು ಕಾರ್ತಿಕ್ ನನ್ನ ಮಗಳ ಪರವಾಗಿ ಇದ್ದಾರೆ ಅಂತ ಫಸ್ಟಿಗೆ ಮದುವೆ ಆಗಿ ಸ್ವಲ್ಪ ದಿವಸಕ್ಕೆ 1 ವಾರಕ್ಕೆ 10 ದಿವಸದೊಳಗೆ ಅಂತೂ ನೀನು ಹೆಂಡತಿ ಪರ ವಾಲ್ಬಿಟ್ಟಿಯಲ್ಲ ಅಂತಲೇ ಹೇಳ್ತಾ ಇದ್ರು. ಆವಾಗದಿಂದ ನನ್ನ ಮಗಳಿಗೆ ಒಂದೊಂದೇ ಅವ್ರು ಏನು ಮಾಡ್ತಾರೆ, ತಾಯಿಗೆ ಏನು ಹೇಳ್ಕೊಡ್ತಾರೆ ಎಲ್ಲ ಗೊತ್ತಾಯ್ತು. ಆವಾಗಲಿಂದ ಅಲ್ಲಿ ಶುರು ಆಯಿತು, ಮಗಳು ಕೆಲಸಕ್ಕೆ ಹೋಗಬೇಕು, ಮಗ ಫಾರಿನ್ಗೆ ಹೋಗಬೇಕು, ಆ ಮನೆಯದ್ದು ತೀರಿಸ್ಬೇಕು ಅಂತ ಗೊತ್ತಾಯ್ತು. ಫಸ್ಟ್ ನಮ್ಮ ಹತ್ರ ಸ್ವಂತ ಮನೆ ಅಂತ ಹೇಳಿದ್ದು. ಆಮೇಲೆ ಮೇಲೆ ಮದುವೆಗೆ ಎಷ್ಟೋ ಸಮಯದ ಮೇಲೆ ಇದು ನಾವು ಲೋನ್ ತೀರಿಸೋದು. ಈಗ ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಇಲ್ಲೆಲ್ಲ ಬರ್ತಿದ್ರು ಅಥವಾ ಹೇಗೆ? ನಾವು ಬರ್ತಿದ್ವಿ. ಆದರೆ ಈಗ 2 ವರ್ಷದಿಂದ ಅವಳಿ ನಾವು ಅಮ್ಮನ ಮನೆಗೆ ಹೋಗ್ತಿದ್ವಿ. ಅಲ್ಲಿ ಮದುವೆಗೆ ಅಲ್ಲೇ ಬಂದು ನಮ್ಮ ಪಿಂಜಾರಗಿದೆ. ಅಲ್ಲಿ ಬಂದಾಗ ಅಲ್ಲಿಗೆ ಕರಿತಿದ್ವಿ. ಇಲ್ಲಿ ಬಂದರೆ ಮತ್ತೆ ಅತ್ತೆ ಮಾವ ಎಲ್ಲ ಇರ್ತಾರಲ್ಲ, ಅವ್ರು ನಾನು ಹೋದ್ರೆ ಅವತ್ತೊಂದ್ಸಲ ಹೋದಾಗ ಅವ್ರು ಫಸ್ಟಿಗೆ ನನ್ನ ಮುಖನೇ ನೋಡಿನೇ ಮಾತಾಡ್ತಿದ್ರು. ಆಮೇಲೆ ಆರಾಮ ಕೇಳಿದ್ರು ಅಷ್ಟೇ, ನಾನು ಕೇಳಿದ್ಮೇಲೆ ಅವ್ರು ಆ ಥರ ಇದ್ದರು. ಅವರತ್ತೆ ಮದುವೆ ಟೈಮಲ್ಲಪ್ಪ ಅವ್ರೇನು ನಮ್ಮ ಹತ್ರ ಎಲ್ಲ ಜಾಸ್ತಿ ಮಾತಾಡೇ ಇರಲಿಲ್ಲ. ಫಸ್ಟಿಗೆ ಮಗ ಹುಡುಗಿ ಸಿಗುವಾಗ ತನಕ ಮಾತ್ರ ನೀವು ಫಾರಿನಿಗೆ ಹೋಗಬೇಕು, ಹಾಗೆ ಹೋಗಲ್ವಾ ಹಾಗೆ ಹೇಳ್ತಾ ಇದ್ರು ಅಷ್ಟೇ. ಅವನು ನೈಜೀರಿಯಾದಲ್ಲಿದ್ದ ಫಸ್ಟ್ ಅದಕ್ಕಿಂತ ಮೊದಲು. ಆಮೇಲೆ ಅವ್ರದ್ದು ವೀಸಾ ಎಲ್ಲ ಬರೋದು ಲೇಟ್ ಆಯಿತು, ಅದಕ್ಕೆ ಹೋಗಿಲ್ಲ. ಮಾವಂಗೆಲ್ಲ ಆಪ್ರೇಷನ್ ಆಯಿತು, ಶುಗರಿಂದ ಕಾಲು, ಆಮೇಲೆ 2-3 ಆಪ್ರೇಷನ್ ಆಯಿತು ಅವರಿಗೆ. ಹಾಗಾಗಿ ಮತ್ತೆ ಹೋಗಲಿಲ್ಲ ಅವರು. ಈಗ ಅದೇ ಈ ಥರ ಸತ್ತಿದ್ದಾರೆ, ಇದು ಪ್ರೆಗ್ನೆಂಟ್ ಅಂತ. ಪ್ರೆಗ್ನೆಂಟ್ ಆದರೆ ನಮಗೆ ಹೇಳ್ತಿದ್ರು, ಅದರಲ್ಲಿ ಸುಳ್ಳು ಮಾಹಿತಿ ಪ್ರೆಗ್ನೆಂಟ್ ಅಂತ.
ಇವತ್ತು ನೋಡಿದರೆ ಉಲ್ಟಾ ಬರ್ತಾ ಇದೆ ನ್ಯೂಸಲ್ಲೆಲ್ಲ. ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿದ್ದಾರೆ. ಗಂಡ ಹೆಂಡತಿ ಜಗಳ ಮಾಡ್ಕೊಳ್ಳಲಿಕ್ಕೆ ಅತ್ತೆ ಮಾವ 6ವರೆಗೆ ಹೋಟ್ಲಿಗೆ ಹೋಗ್ತಾರೆ. ಅವರಿಗೆ ಆಗುತ್ತೆ. ಹಾಗಾದರೆ ಅದು ಸುಳ್ಳು ಸುದ್ದಿ ಯಾರು ಹಾಕಿದ್ದು? ಅವ್ರು ಒಂದು ದಿವಸನೂ ಜಗಳ ಮಾಡ್ಕೊಳ್ಳಲ್ಲ. ಅವ್ರು ನಿನ್ನೆನೂ ಪೊಲೀಸರು ಹೋಟ್ಲಿಗೆ ಹೋಗಿ ಕಾರ್ತಿಕ್ ಭಟ್ ಯಾರು ಅಂತ ಅಲ್ಲಿ ವಿಚಾರಿಸಿದ್ದು. ಹಾಗಾದರೆ ಅವರಿಗೆ ಮೊನ್ನೆ ಜಗಳ ಮಾಡ್ಕೊಂಡಿದ್ದಾರೆ ಅಂತ ಅವರಿಗೆ ಹೇಗೆ ಗೊತ್ತಿರುತ್ತೆ? ಅವರು 6ವರೆ ಒಳಗೆ ಹೋಟ್ಲು ಮನೆ ಖಾಲಿ ಮಾಡ್ತಾರೆ. ಇವರು ಆಮೇಲೆ ಎದ್ದು ಇವರು ಕೆಲಸ ಮಾಡ್ಕೊಳ್ತಾರೆ 6 ಗಂಟೆ ಮೇಲೆ. ಅವಾಗ ಅವರಿಗೆ ಹೇಗೆ ಗೊತ್ತೆ? ಸುಳ್ಳು ಯಾಕೆ ಮಾಧ್ಯಮ ಕೊಟ್ಟಿದ್ದು? ಇವರು ನ್ಯೂಸ್ನವರು ಸುಳ್ಳು ಯಾಕೆ ಕೊಟ್ಟಿದ್ದು ಮಾಧ್ಯಮ? ಮದುವೆಗೆ 6 ವರ್ಷ ಆಯ್ತಿದೆ. ಈಗ 4 ದಿವಸ 14ನೇ ತಾರೀಕಿಗೆ 6 ವರ್ಷ ಕಂಪ್ಲೀಟ್ ಆಗುತ್ತೆ. ಅದು ಮನೆಯದ್ದು ಈ ಥರ ಮನೆ ಕೆಲಸ ಬಿಟ್ಟು ಅಲ್ಲ, ಮಗಳು ಕೆಲಸ ಮಾಡಬೇಕಂತೆ, ಅಳಿಯ ಫಾರಿನ್ಗೆ ಹೋಗ್ಬೇಕಂತೆ. ಯಾವಾಗ ನೋಡಿದ್ರು ನಾವು ಮಗು ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ ವಿನಃ ಮಗು ನೋಡ್ಕೊಳ್ಳಲ್ಲ. ಮೊಬೈಲು ಟಿ ವಿ ನೋಡ್ತಿರ್ತಾರೆ ಹೋಟ್ಲಿಂದ ಬಂದಾಗ. ಯಾವಾಗ ನೋಡಿದ್ರು ಮಗಳಿಗೆ ನೀನು ಕೆಲಸಕ್ಕೆ ಹೋಗು, ನೀನು ಕೆಲಸಕ್ಕೆ ಹೋಗು, ಅಳಿಯ ಫಾರಿನ್ಗೆ ಹೋಗಬೇಕು. 3-4 ಸಲ ಬೇರೆ ಮನೆ ಮಾಡಿ ಅಂತ 3 ವರ್ಷದಿಂದ ಅವ್ರು ಹೇಳಿದ್ದಾರೆ, ನೀವು ಬೇರೆ ಮನೆ ಬಿಟ್ಟು ಹೋಗಿ ಮನೆ ಬಿಟ್ಟು. ಅವ್ರು ಮನೆ ಸುರತ್ತಲ್ಲಿ ಸುಮಾರು ನೋಡಿದ್ದಾರೆ. ಆದರೆ ಅಳಿಯಂಗೆ ಎಲ್ಲಿ ಕೆಲಸ ಸರಿ ದುಬೈಯಲ್ಲಾಗುತ್ತಾ ಎಲ್ಲಿ ಅಂತ ಬಿಟ್ಟು ಅವ್ರು ತುಂಬ ಅಪ್ಲೈ ಮಾಡಿದರು. ಹಾಗಾಗಿ ಅವ್ರು ಏನು ಮಾಡಿದ್ದಾರೆ, ಫಸ್ಟು ಅವರಿಗೆ ಕೆಲಸ ಆಗಲಿ ಆಮೇಲೆ ಬೇಕು ಅಂತ ಅಪಾರ್ಟ್ಮೆಂಟು ನೋಡಿ ಇಟ್ಟಿದ್ದಾರೆ. ಅವರು ಹೋಗಿರಲಿಲ್ಲ. ನಾನು ಹೇಳ್ತಿದ್ದೆ ಹೋಗಿ ಈಗ ಒಟ್ಟಿಗೆ ಇರಬಾರ್ದು ಈ ಥರ. ಅವರೇ ಹೇಳಿದ ಮೇಲೆ ನೀವು ಒಟ್ಟಿಗೆ ಇರಬಾರ್ದು, ಬೇರೆ ಮನೆ ಮಾಡಿ ಅಂತಲೂ ಹೇಳ್ತಿದ್ದೆ ನಾನು. ನನ್ನ ಹತ್ರ ಗುರುವಾರ ಅವಳು ಒಂದೊಂದ್ಸಲ ದಿವಸ ಮಾಡ್ತಾಳೆ, ಇಲ್ಲಾಂದ್ರೆ ದಿವಸ ಬಿಟ್ಟು ದಿವಸ. ಗುರುವಾರ ನನ್ನ ಹತ್ರ ಬೆಳಿಗ್ಗೆ ಮಾತಾಡಿದ್ದಾಳೆ. ಇಲ್ಲಪ್ಪ ಅವಳು ಏನು ಹೇಳಲಿಕ್ಕೆ ಏನೂ ಇಲ್ಲ. ಮಗು ತುಂಬ ಹೇಳ್ತಿದೆ ಮತ್ತೆ ಬರುತ್ತೆ ಅಂತ. ಡಿಸೆಂಬರ್ಗೆ ರಜೆ ಇದೆ ಅಮ್ಮ, ಡಿಸೆಂಬರ್ಗೆ ಬರ್ತೇವೆ. ಮಗು ಯಾವಾಗ ನೋಡಿದರೂ ಶಿವಮೊಗ್ಗ, ಪಕ್ಷಿಕೆರೆಗೆ ಹೋಗೋದೇ ಇಷ್ಟ ಇಲ್ಲ. ಮಗು ಶಿವಮೊಗ್ಗದಲ್ಲಿ ಅಜ್ಜ ಅಜ್ಜಿ ಬೇಕು, ಮಾಮ ಬೇಕು ಅಂತ. ಶಿವಮೊಗ್ಗನೇ ಹೋಗೋಣ, ಮೊನ್ನೆನೂ ನವರಾತ್ರಿಗೆ ಬಂದು 1 ವಾರದಾಗ ಹೋಗೋಣ. 3 ಜನ 1 ಗಂಟೆ ಆಗ್ತಿದೆ. ಯಾವತ್ತೂ ಮಗು ಆ ಥರ ಆಳದವರು ನಾನು ಪಕ್ಷಿಕೆರೆಗೆ ಹೋಗಲ್ಲ, ನಾನು ಶಿವಮೊಗ್ಗದಲ್ಲಿ ಇರ್ತೀನಿ ಅಂತಲೇ ಹೇಳ್ತಾ ಇದ್ದೆ. ಅದು ನಾವು ಅಜ್ಜ ಅಜ್ಜಿ ಅಂದರೆ ಅಷ್ಟು ಪ್ರೀತಿ. ಮಗು ಹುಟ್ಟಿದಾಗಿದೆ ನಮ್ಮಲ್ಲೇ ಡೆಲಿವರಿ ಆಗಿ 4 ವರ್ಷ ಮಗುವಿಗೆ. ಎಷ್ಟು ವರ್ಷದಿಂದ ಇವರಿಗೆ ಈ ರೀತಿ ಮನಸ್ತಾಪ ಇತ್ತು ಅತ್ತೆ ಮಾವ? ಮತ್ತು ಅವಳು ಮದುವೆ ಆದಾಗಿಂದನೂ ಅವಳಿಗೆ ಒಂದು ದಿವಸ ಬಾಣಂತಿಗೆ ವಿಚಾರಿಸಿ ಹಾಕಿಲ್ಲ. ಮಗುವಿಗೆ ಒಂದು ದಿವಸ ಏನು ಒಳ್ಳೆ ಫುಡ್ ಮಾಡಿ ಹಾಕಿಲ್ಲ, ಅಥವಾ ಮಗುವಿಗೆ ಇಷ್ಟ ಅಂತ ಏನು ಅದೇ ಮಗಳು ಬಂದಾಗ ಮಾತ್ರ ಮಗಳಿಗೆ ಒಂದು ಒಳ್ಳೊಳ್ಳೆ ತಿಂಡಿ ಮಾಡಿ ಹಾಕ್ತಾರೆ ಮೊಮ್ಮಕ್ಕಳಿಗೆ ಅಂತ. ಮಗಳಿಗೆ ನನ್ನ ಮಗಳಿಗೆ ಇವತ್ತಿಗೂ ಒಂದು ಏನು ಮಾಡಿ ಹಾಕಿಲ್ಲ. ಅವರು ಬಾಣಂತಿಗೆ ಯಾರೋ ಪುರೋಹಿತರ ಹೆಂಡತಿ ಬಂದು ಮಾಡಿ ಹಾಕಿದ್ದು. ಬಾಣಂತಿಗೆ ಏನು ಅವ್ರು ಮಾಡಿ ಹಾಕಿಲ್ಲ. ಬಾಣಂತಿಗೆಲ್ಲ ಪ್ರೆಗ್ನೆಂಟ್ ಇದ್ದಾಗ ಒಟ್ಟಿಗೆ ಮನೆಯಲ್ಲಿದ್ದರೂ ಕೂಡ ಬೇರೆ ಬೇರೆ ಲಾಸ್ಟಿಗೆ ಬೇರೆ ಅಡುಗೆ ಬೇರೆ ಅಂದರೆ ಮಧ್ಯಾಹ್ನ ಅಲ್ಲೇ ಮಾಡ್ತಿದ್ರು. ಆಮೇಲೆ ಹಾಲು ರಾತ್ರಿ ಎಲ್ಲ ಸಾರು ಬಿಸಿ ಮಾಡಬೇಕಾದ್ರೆ ಗ್ಯಾಸ್ ಸ್ಟವ್ ಇಟ್ಕೊಂಡಿದ್ದು ಕರೆಂಟಿಂದ ಅಷ್ಟೇ. ಇಲ್ಲಾಂದರೆ ಹಗಲಿಗೆ ಅವರು ಹೋದ್ಮೇಲೆ ಅವಳು ಅಲ್ಲೇ ಮಾಡೋದು, ಅಡುಗೆ ಮನೆಯಲ್ಲೇ ಮಾಡೋದು. ಒಟ್ಟಿಗೆ ಇದ್ದರು. ಅವಳು ಬೇರೆ ಮನೆ ಅಂದರೆ ನಿಧಾನಕ್ಕೆ ಮಾಡೋಣ, ಸ್ವಲ್ಪ ಈಗ ದುಡುಕೋದು ಬೇಡ, ಗಂಡಂಗೆ ಫಸ್ಟ್ ಎಲ್ಲಿ ಕೆಲಸ ಆಗತ್ತೆ ಅಂತ ನೋಡಿ ಹೊಂದಾಣಿಕೆಗೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ ಹುಡುಗಿ. ಯಾಕೆ ಈ ರೀತಿ ಅವರು ಮಗ ಏನು ಗೊತ್ತಾ, ನಿಷ್ಠೂರ ಆಗಲ್ಲ. ಮಗನ ಕಂಡ್ರೆ ಅವರಿಗೆ ಆಗಲ್ಲ. ಒಂದು ಫಾರಿನ್ ದುಡಿಬೇಕು, ತಂದು ಹಾಕಬೇಕು, ಮನೆಯದ್ದು ಕೊಡಬೇಕು ಅಂತ ಅವ್ರು ಕೊಡ್ತಾಯಿದ್ರು. ಆಮೇಲೆ ಇವರು ಮಗನಿಗೆ ಯಾವಾಗ ಅಳಿಯ ಮಗಳು ಅಂತ ಅವ್ರು ಯಾವಾಗ ಶುರು ಮಾಡಿದ್ರೆ ಆಗ ಮಗನಿಗೆಲ್ಲ ಗೊತ್ತಾಯಿತು. ಹಾಗಾಗಿ ಮಗ ಮಾತಾಡೋದು ಕಡಿಮೆ ಮಾಡಬೇಕು. ಮಗನೇ ಮಾತಾಡೋದೇ ಇಲ್ಲ ಅಪ್ಪ ಅಮ್ಮನ ಹತ್ರ. ಅಥವಾ ಅವರು ಈ ಥರ ಗೀಸರ್ ಹಾಕ್ತಾರೆ, ಸುಟ್ಟೋಗುತ್ತೆ. ಎಷ್ಟೋ ಸಲ ಮೋಟ್ರ್ ಹಾಕ್ತಾರೆ, ಅದು ಸುಟ್ಟು ಹೋಗಿರುತ್ತೆ. ಗ್ಯಾಸ್ ಕುಕ್ಕರಲ್ಲಿ ಇಡ್ತಾರೆ, ಮೊಬೈಲಲ್ಲಿ ಹೋಗ್ತಾರೆ, ಅಕ್ಕಪಕ್ಕ ಹೋಗ್ತಾರೆ. ಅದು ಎಷ್ಟು ಸಲ ಬಸ್ಟ್ ಆಗಿದೆ. ಅದೆಲ್ಲ ಅವ್ರು ಆ ಥರ ಎಲ್ಲ ಮಾಡ್ತಾರೆ. ಅದೆಲ್ಲ ಮಾಡಿಸಿದ್ರು ನನ್ನ ಅಳಿಯನೇ ಎಲ್ಲ ಸರಿ ಮಾಡಿಸಿದ್ದು. ಏನೇ ಇದ್ದರೂ ಅಳಿಯನೇ. ಆ ಇಡೀ ಬಿಲ್ಡಿಂಗಿಂದು ಏನೇ ಪ್ರಾಬ್ಲಮ್ ಇದ್ದರೂ ನಮ್ಮ ಅಳಿಯಂಗೆ ಹೇಳೋದು, ಅವರೇ ಸರಿ ಮಾಡಿಸಿದ್ರು. ಅತ್ತೆ ಮಾವ ಏನು ಇದು ಮಾಡಲ್ಲ. ಈಗ ಒತ್ತಡಕ್ಕೊಳಗಾಗಿ ಈ ರೀತಿ ಮಾಡಿದ್ರು ಅಂತ ಅನ್ಸುತ್ತೆ ನನಗೆ. ಅದೇ ನಮ್ಗೆ ಗೊತ್ತಿಲ್ಲ. ಅವರು ಅಷ್ಟು ಚೆನ್ನಾಗಿದ್ದಾರೆ. ಯಾಕೆ ಹೀಗಾದರೂ ನಮಗೆ ಆಸೆ. ನಮಗೆ ನಿನ್ನೆ ಫೋನ್ ಬಂದಾಗಲೇ ನಮಗೆ ಗೊತ್ತಾಗಿದ್ದು, ನಮ್ಗೆ ಸಾಧ್ಯ, ನಮ್ಗೆ ಗೊತ್ತೇ ಇಲ್ಲ ಈ ಥರ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಯಾಕೆ ಮಾಡಿಕೊಂಡು ನಮಗೆ ಗೊತ್ತಿಲ್ಲ. ಅಲ್ಲ ಅತ್ತೆ ಮಾವ ಒಂದು ಹೊರಗಡೆ ಹೋಗಿ ಅಂತಾರೆ, ಅಥವಾ ಈಗ ಕೆಲಸ ಏನಾದರೂ ಅಲ್ಲಿ ಬಿಟ್ಟಿದ್ದಾರೆ ಅಂತ ನಿನ್ನೆ ಯಾರೋ ಹೇಳಿದರು. ಬೇರೆ ಕಡೆ ಟ್ರೈ ಮಾಡ್ತಿದ್ರು, ಅದು ಇನ್ನೂ ಆಗಿರಲಿಲ್ಲ. ಆ ಥರ ಏನಾದರೂ ಇರ್ಬೋದಾ? ಹೋದ್ರೆ ಬಿಟ್ಟು ನಾನು ಅಂದ್ಕೊಂಡು ಗೊತ್ತಿಲ್ಲ. ಆ ಥರ ಇರ್ಬೋದಾ ನಮಗೂ ಗೊತ್ತಿಲ್ಲ. ನೀವು ಮಾಡ್ಬೋದಾ? ಯಾರು ಮಾಡ್ತೀರಾ ಒಬ್ರಾದ್ರೂ? ಅವಳು ಪಾಪ ಆದ್ರೂ ಅತ್ತೆ ಮಾವನ್ ಬಿಡಬಾರ್ದು ಅಂತ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ರಿಂದ ಇಷ್ಟು ದಿವಸ ಮನೇಲಿ ಇರ್ಬೇಕಾಗಿತ್ತು. ತನ್ನ ಸ್ವಾರ್ಥ ನೋಡ್ಕೊಂಡಿದ್ರೆ ಹುಡುಗಿ ಅಷ್ಟು ಟಾರ್ಚರ್ ಆಗ್ತೀವಿ ಅಂತ ಹೇಳಿದ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡ್ರು. ಯಾಕೆಂದರೆ ನಾವು ಅಡ್ಜಸ್ಟ್ ಮಾಡ್ಕೊಳಕ್ಕೆ ನೋಡ್ತೀವಿ. ಅಲ್ಲ ತುಂಬ ಕುಟುಂಬ ನಮ್ಮ ಮೇಲೆ ನಮ್ಮ ಸಭೆ ನಾಯಕನೇ ಬಂದಿದ್ದ ಆಕ್ಸಿಡೆಂಟ್ ಅಂತ ನಾವು ನಮ್ಮ ತಮ್ಮ ಹೇಳಿದ ರಿಯಾಕ್ಷನ್ ನನಗೂ ಆರೋಗ್ಯ ಸರಿ ಇಲ್ಲ, ನಮ್ಮ ಬರ್ತೀನಿ ಅಂದ್ರೆ ಬೇಡ, ಆರೋಗ್ಯ ಸರಿ ಇಲ್ಲ. ನಾವು ಇದು ಕೊಲೆ ಪ್ರಕರಣ ಅಂತಲೂ ಕೆಲವೊಂದು ಮಾಧ್ಯಮದಲ್ಲಿ ಬರ್ತಾ ಇದೆ. ಆಮೇಲೆ ಆರ್ಥಿಕ ಸಂಕಷ್ಟ ಅಂತ ಹೇಳ್ತಾರೆ. ಇದರಲ್ಲಿ ಯಾವುದೋ ಒಂದಕ್ಕೊಂದು ರಿಲೇಟೆಡ್ ಅಲ್ಲ, ಆಯಿತಾ? ಪೂರ್ಣ ತನಿಖೆ ಆಗೋ ತನಕ ಸಾವಿನ ಪ್ರಕರಣ ಅಂತಲೇ ನೀವು ಇಂಟರ್ನಲ್ ಅದಕ್ಕೆ ತಕ್ಕಂಗೆ ಇವಾಗ ಪೊಲೀಸ್ ಅಧಿಕಾರಿಗಳು ಕೇಳಿದ್ದಾರೆ, ಅವ್ರಿಗೆ ತನಿಖೆಗೆ ಸಹಕರಿಸಿ ಅಂತ ಬಂದಿದ್ದೀವಿ. ಅವರನ್ನು ವೆಯ್ಟ್ ಮಾಡ್ತಾ ಇದ್ದೀವಿ.
ಅದಾದ್ಮೇಲೆ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ ಅಂತ ವ್ಯಕ್ತಿನೂ ಅಲ್ಲ ಮಾಡು ಕೂಡ ಇಲ್ಲ. ನಾವೆಲ್ಲ ಹೇಳಿರೋದು ಪೊಲೀಸ್ ಕಮಿಷನರ್ ಹೇಳಿರೋದು ಈ ರೀತಿ ಆಗಿದೆ ಅಂತ ಹೇಳಿ ಅವ್ರಿಗೆ ಪ್ರಾಥಮಿಕವಾಗಿ ಅವ್ರು ಏನು ಗೊತ್ತಾಗಿದೆ ಅದನ್ನು ಹೇಳಿರ್ತಾರೆ ಅಷ್ಟೇ. ಕಮಿಷನರ್ ಅವ್ರು ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರು ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಇದು ಕೆಲವೊಂದು ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಹೇಳ್ಬೇಕಾಗಿರೋ ವಿಚಾರಗಳು ಇರೋದ್ರಿಂದ ಇಲ್ಲಿ ಮಾಧ್ಯಮದ ಮುಂದೆ ಹೇಳ್ತಾ ಇಲ್ಲ, ಕ್ಷಮಿಸಿ. ಇವ್ರು ಬಂದು ಪ್ರೊಸೀಜರ್ ಏನಾಗಿದೆ ನಂತರ ತಮ್ಮ ಅದು ಇನ್ವೆಸ್ಟಿಗೇಷನ್ ಮುಗ್ದೋಗ್ಬಿಟ್ಟಿದೆ ಹಂಗಾರೆ ಅವ್ರ ಪ್ರಕಾರ ಅಂತ ನಮಗೂ ಅನುಮಾನ. ನಾವ್ಯಾಕೆ ಬರ್ಬೇಕಾಗಿತ್ತು ಅಲ್ಲಿಂದ ಇಲ್ಲಿಗೆ? ಕಮಿಷನರ್ ಈಗ ಕಾರ್ತಿಕ್ ಕೊಲೆ ಮಾಡಿದ್ದಾರೆ, ಆಯ್ತು, ಕೇಸ್ ಕ್ಲೋಸ್ಡ್ ಅಲ್ಲಿಗೆ. ಇದನ್ನ ಪೂರ್ತಿ ಏನು ಆಗಿದೆಯಲ್ಲ, ನಾವು ಕೂಡ ಒಂದು ದಾಖಲೆ ರೆಡಿ ಮಾಡಿಕೊಂಡು ಮೊನ್ನೆ ಗೃಹ ಮಂತ್ರಿಗಳಿಗೆ ಭೇಟಿ ಮಾಡಿಬಿಟ್ಟು ಸಲ್ಲಿಸ್ತೀವಿ. ಇದನ್ನ ಹೆಚ್ಚಿನ ತನಿಖೆಗಾಗಿ ನಾವು ಅಲ್ಲಿ ಮುಂದುವರಿತೀವಿ. ಇಲ್ಲಿ ಏನಾಗುತ್ತೆ ನೋಡ್ಕೊಂಡು ಹೋಗ್ತೀವಿ. ನೀವೇ ಯೋಚನೆ ಮಾಡಿ. ಅಲ್ಲ ಯಾಕಂತಂದ್ರೆ ಅವ್ರು ಹೇಳಿದ್ರು ಈಗ ಒಂದು ಲೈನ್ ಆನ್ಸರ್. ಕಮಿಷನರ್ ಇವಾಗ ಆಗಿದೆ, ಇದು ಕಾರ್ತಿಕೆ ಕೊಲೆ ಮಾಡಿದ್ದಾರೆ, ಅವ್ರು ಸತ್ತೋಗಿದ್ದಾರೆ ಅಂತಂದ್ರೆ ಇದು ಏನು ನಮಗೂ ಅನುಮಾನ ಸೃಷ್ಟಿ ಆಗ್ತಾ ಇದೆ. ಅನುಮಾನ ಇವರೇ ಸೃಷ್ಟಿ ಮಾಡ್ಕೊಡ್ತಾ ಇದ್ದಾರೆ. ಇದನ್ನ ಅಷ್ಟೇ ಹಾಕ್ಬಿಟ್ರೆ ತನಿಖೆ ಮುಚ್ಚೋಗ್ಬಿಡ. ಹುಡುಗ ಅಲ್ಲ ಅವನು, ಸತ್ತೋದ್ಮೇಲೆ ಡೈರೆಕ್ಟ್ ಆಗಿ ಅವನೇ ಕೊಲೆ ಮಾಡಿದ್ದ. ಅವರು ಬಂದ್ರ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ರ 10 ಗಂಟೆಗೆಲ್ಲ ನಿಮ್ಗೆ ಇರ್ಲಿಕ್ಕೆ ಹೇಳಿದ್ದು. 11 ಗಂಟೆ ಆಯ್ತು, 11 ಕಾಲ ಆಯ್ತು. ಎಲ್ಲರೂ ಮತ್ತೆ ಬಾಡಿ ಇಲ್ಲಿ ಇಟ್ಟು ಅಂತ ಹೇಳಿರ್ಲಿಲ್ವಾ? ಅದೇ ಎಷ್ಟು ಗಂಟೆಗೆ ಇಲ್ಲಿ ಬನ್ನಿ ಅಂತ ಹೇಳಿದ್ರೆ ಈಗ ಮಾಡಿದ್ದಕ್ಕೆ ಎಲ್ಲೋ ಇದೇ ಬರ್ತಾ ಇದ್ದೀವಿ ಅಂತ ಅಂದ್ರು.